ಮಂಗಳೂರಿನ ರಥಬೀದಿಯಲ್ಲಿರುವ ಕಾಳಿಕಾಂಬ ವಿನಾಯಕ ದೇವಸ್ಥಾನದಲ್ಲಿ ಭಜನಾ ಮಹೋತ್ಸವ ನಡೆಯಿತು. ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಕಾರ್ತಿಕ ಮಾಸದ ಅಂಗವಾಗಿ ಶ್ರೀ ಕ್ಷೇತ್ರದ ನಾಗಲಿಂಗಸ್ವಾಮಿ ಗುರುಮಠ ಇಲ್ಲಿ ಮಂಗಳವಾರದವರೆಗೆ ಪ್ರತಿದಿನ ಸಂಜೆ 6ರಿಂದ 7:45ರವರೆಗೆ ಭಜನಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಸೋಮವಾರ ಏಕಾದಶಿ ದಿನ ಸೂರ್ಯೋದಯದಿಂದ ಆರಂಭವಾಗಿ ಮಂಗಳವಾರ ಸೂರ್ಯೋದಯದವರೆಗೆ ಏಕಹ ಭಜನೆ ನಡೆಯಿತು. ಸಮಾಜ ಬಾಂಧವರು, ವಿವಿಧ ಭಜನಾ ಮಂಡಳಿ ಸದಸ್ಯರು ಈ ಒಂದು ಭಜನಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯ ಮತ್ತು ಭಜನೆಯ ಸಂಚಾಲಕರಾದ ಟಿ ಜಯಕರ ಆಚಾರ್ಯ ಮತ್ತು ಇತರರು ಭಜನೆಯ ವ್ಯವಸ್ಥೆಯನ್ನು ಮಾಡಿದರು.